ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಶಾಸಕ ಕುಮಾರಸ್ವಾಮಿ ಮತ್ತೊಮ್ಮೆ ಎಡವಟ್ಟು ಮಾಡಿಕೊಂಡಿದ್ದು, ಒಂದೇ ಊರಿಗೆ ಎರಡು ಸೇತುವೆ ನಿರ್ಮಾಣ ಮಾಡುವ ಮೂಲಕ ಮತ್ತೊಮ್ಮೆ ವಿವಾದಕ್ಕೀಡಾಗಿದ್ದಾರೆ. ಕಳಸ ತಾಲೂಕಿನ ಮುಂಡುಗದ ಮನೆ ಗ್ರಾಮದಲ್ಲಿ ಎರಡು ಸೇತುವೆಗಳನ್ನು ನಿರ್ಮಿಸಲಾಗುತ್ತಿದೆ. ಒಂದೇ ಊರಿಗೆ ಡಬಲ್ ಸೇತುವೆ ನಿರ್ಮಾಣ ಕಂಡು ಸಾರ್ವಜನಿಕರು ಅಚ್ಚರಿಗೀಡಾಗಿದ್ದಾರೆ. 2018ರಲ್ಲಿ ಆರಂಭವಾಗಿದ್ದ 38 ಲಕ್ಷ ರೂಪಾಯಿ ವೆಚ್ಚದ ಒಂದು ಸೇತುವೆಯ ಕಾಮಗಾರಿ ಮುಕ್ತಾಯದ ಹಂತದಲ್ಲಿರುವಾಗಲೇ ಅದೇ ಸೇತುವೆಯ ಪಕ್ಕದಲ್ಲೇ ಸುಮಾರು 2 ಕೋಟಿ ವೆಚ್ಚದ ಮತ್ತೊಂದು ಸೇತುವೆಗೆ ದಿಢೀರ್ ಗುದ್ದಲಿ ಪೂಜೆ ಮಾಡಿ ನಿರ್ಮಾಣ ಕಾಮಗಾರಿ ಆರಂಭಿಸಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಧಾರಾಕಾರ ಮಳೆಯ ಸಂದರ್ಭದಲ್ಲಿ ದ್ವೀಪದಂತಾಗುತ್ತಿದ್ದ ಮುಂಡುಗದ ಮನೆ ಗ್ರಾಮದಲ್ಲಿ 20 ಮನೆಗಳಿದ್ದು, ಇದೀಗ ಈ ಗ್ರಾಮಕ್ಕೆ ಎರಡೆರಡು ಸೇತುವೆಗಳನ್ನು ನಿರ್ಮಿಸಲಾಗುತ್ತಿದೆ. ಈಗಾಗಲೇ ಒಂದು ಸೇತುವೆ ನಿರ್ಮಾಣವಾಗಿದ್ದರೂ ಮತ್ತೊಂದು ಸೇತುವೆಯ ನಿರ್ಮಾಣ ಮಾಡುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಹಣವನ್ನು ಬೇರೆ ಗ್ರಾಮಗಳ ಅಭಿವೃದ್ಧಿಗೆ ಬಳಸಬಹುದಿತ್ತು ಎಂದು ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ.